ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪಲಿಮಾರು ಮಠ ಮತ್ತು ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಉಡುಪಿಯ ಹೆಜ್ಜೆಗೆಜ್ಜೆ ಪ್ರತಿಷ್ಠಾನ ಸಂಸ್ಥೆಯ ರಜತ ಮಹೋತ್ಸವದ ಅಂಗವಾಗಿ ರಾಷ್ಟ್ರಮಟ್ಟದ ಸೀನಿಯರ್ ಭರತನಾಟ್ಯ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪಲಿಮಾರು ಮಠ ಮತ್ತು ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಉಡುಪಿಯ ಹೆಜ್ಜೆಗೆಜ್ಜೆ ಪ್ರತಿಷ್ಠಾನ ಸಂಸ್ಥೆಯ ರಜತ ಮಹೋತ್ಸವದ ಅಂಗವಾಗಿ ರಾಷ್ಟ್ರಮಟ್ಟದ ಸೀನಿಯರ್ ಭರತನಾಟ್ಯ ಸ್ಪರ್ಧಾ ಕಾರ್ಯಕ್ರಮವನ್ನ ಹಿರಿಯ ನೃತ್ಯ ಗುರುಗಳಾದ ವಿದೂಷಿ ಶ್ರೀಮತಿ ಪ್ರತಿಭಾ ಎಂಎಲ್ ಸಾಮುಖರ್ ಅವರು ಉದ್ಘಾಟನೆ ಮಾಡಿದ್ರು. ಇವತ್ತಿನ ಈ ಒಂದು ರಾಷ್ಟ್ರಮಟ್ಟದ ಭರತನಾಟ್ಯ ಸ್ಪರ್ಧೆ ಇದರ ಈ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವುದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದರೆ ಶ್ರೀಮತಿ ಯಶ ರಾಮಕೃಷ್ಣ ಅವರು ನನ್ನ ಮಕ್ಕಳಿಗೆ ಭರತನಾಟ್ಯವನ್ನು ಕಲಿಸಿಕೊಟ್ಟ ಗುರುಗಳು. ಮಾತ್ರವಲ್ಲದೆ ಶ್ರೀಯುತ ರಾಮಕೃಷ್ಣ ಹೆಗ್ಡೆ ಅವರು ನನ್ನ ಮಿತ್ರರು. ಇವರು 1992ರಲ್ಲಿ ಮಣಿಪಾಲದಲ್ಲಿ ಪ್ರಾರಂಭಿಸಿದ ಈ ಹೆಜ್ಜೆಗೆಜ್ಜೆ ಸಂಸ್ಥೆಯನ್ನು ಅದರ ಪ್ರಾರಂಭದ ದಿನದಿಂದಲೂ ನಾನು ಗಮನಿಸ್ತಾ ಇದ್ದೇನೆ. ನಿರ್ದೇಶಕಿ ಶ್ರೀಮತಿ ಯಶಾ ರಾಮಕೃಷ್ಣ ಅವರು ಸಾವಿರಾರು ಮಕ್ಕಳಿಗೆ ಭರತನಾಟ್ಯವನ್ನು ಕಲಿಸಿ ಅವರನ್ನು ಉತ್ತಮ ಕಲಾವಿದರನ್ನಾಗಿ ಬೆಳೆಸಿ ಹಲವಾರು ಉತ್ತಮ ಪ್ರದರ್ಶನಗಳನ್ನು ನೀಡಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಹಲವಾರು ಮಕ್ಕಳು ಇವರಲ್ಲಿ ತರಬೇತಿ ಪಡೆದು ಉತ್ತಮ ಕಲಾವಿದರಾಗಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಪುರಸ್ಕಾರ ಪ್ರತಿಭಾವಂತರಾಗಿ ಪುರಸ್ಕಾರಗಳನ್ನು ಬಹುಮಾನಗಳನ್ನು ಪಡೆದು ಪರಿಪಕ್ವ ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ. ಹೆಜ್ಜೆಗೆಜ್ಜೆ ಸಂಸ್ಥೆಯ ರಜತ ಮಹೋತ್ಸವದ ಸಂದರ್ಭದಲ್ಲಿ ಹಮ್ಮಿಕೊಂಡಿರುವ ಎಲ್ಲಾ ಕಾರ್ಯಕ್ರಮಗಳು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ಮತ್ತು ಪರ್ಯಾಯ ಪಲಿಮಾರು ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರ ಆಶೀರ್ವಾದದಿಂದ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ ಮತ್ತು ಮುಂದಿನ ಎಲ್ಲಾ ಕಾರ್ಯಕ್ರಮಗಳು ಉತ್ತಮ ರೀತಿಯಲ್ಲಿ ನಡೆಯಲಿ ಅಂತ ಶುಭ ಕೋರಿದ್ರು. ಇಂದಿನ ಸ್ಪರ್ಧೆಯ ತೀರ್ಪುಗಾರರಾಗಿ ಆಗಮಿಸಿದ ಡಾಕ್ಟರ್ ಶ್ರೀ ವಿದ್ಯಾ ಮುರಳೀಧರ್ ಮಂಗಳೂರು, ವಿದ್ವಾನ್ ಸಾಗರ್ ಟಿಎಸ್ ತುಮಕೂರು ಹಾಗೂ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಮಂಗಳೂರು, ಹೆಜ್ಜೆಗೆಜ್ಜೆ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ರಾಮಕೃಷ್ಣ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು. ದೇಶದ ವಿವಿಧ ಭಾಗಗಳಿಂದ 33 ಸ್ಪರ್ಧಾಳುಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು. ಭಾರತದಾದ್ಯಂತ ಸುಮಾರು 33 ಕಲಾವಿದರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು, ಕಾರ್ಯಕ್ರಮದಲ್ಲಿ ರಾಷ್ಟ್ರಮಟ್ಟದ ಭರತನಾಟ್ಯ ಸ್ಪರ್ಧೆಯ ವಿಜೇತರಿಗೆ ಬಹುಮಾನವನ್ನ ವಿತರಣೆ ಮಾಡಲಾಯಿತು. ಇನ್ನು ಪ್ರಥಮ ಬಹುಮಾನವನ್ನ ವಸಂತ ನಾಟ್ಯಾಲಯದ ಕುಮಾರಿ ಸುಪ್ರೀತಾ ವೈದ್ಯ ಕುಂದಾಪುರ, ದ್ವಿತೀಯ ಬಹುಮಾನವನ್ನ ಗಾನ ನೃತ್ಯ ಅಕಾಡೆಮಿ ಕುಮಾರಿ ಶ್ವೇತಾ ಎಸ್ ರಾವ್ ಮಂಗಳೂರು, ಹಾಗೆಯೇ
ತೃತೀಯ ಬಹುಮಾನವನ್ನ ನೃತ್ಯಾಂಜಲಿ ಫೈನ್ ಆರ್ಟ್ಸ್ ಅಕಾಡೆಮಿ ಪ್ರಿಯಾಂಜಲಿ ರಾವ್ ಮುಂಬೈ ಇವರು ಪಡೆದುಕೊಂಡಿದ್ದಾರೆ. ಇನ್ನು ಸಮಾಧಾನಕರ ಬಹುಮಾನವನ್ನ ಕುಮಾರಿ ಮೈತ್ರಿ ಕುಂದಾಪುರ, ಪ್ರಭು ಕೆ ದಕ್ಷಿಣ ಕನ್ನಡ, ಸ್ವಾತಿ ಕೆ ಬೆಂಗಳೂರು, ಶ್ರೀ ಸನ್ನಿಧಿ ಮಂಗಳೂರು, ತ್ವಿಶ್ವ ಆರ್ ಶೆಟ್ಟಿ ಮಂಗಳೂರು, ಡಿ ರಕ್ಷಾ ಚೆನ್ನೈ ಪಡೆದುಕೊಂಡಿದ್ದಾರೆ. ದಿವಾಕರ್ ಹಿರಿಯಡ್ಕ, ಸ್ಪಂದನಾ ಟಿವಿ, ಉಡುಪಿ. Oh